ಉಡುಪಿ ಶಿರೂರು ಮಠಕ್ಕೆ ನೂತನ ಪೀಠಾಧಿಪತಿ ನೇಮಕದ ವಿಚಾರವಾಗಿ ಲಕ್ಷ್ಮೀವರ ತೀರ್ಥರ ಪೂರ್ವಾಶ್ರಮದ ಸಹೋದರರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಪಿ ಲತಾವ್ಯ ಆಚಾರ್ಯ ಅವರು ಮಾತನಾಡಿ, ಅಷ್ಟಮಠ ಪರಂಪರೆಯಲ್ಲಿ ಬಾಲ ಸನ್ಯಾಸಿ ಸ್ವೀಕಾರ ರದ್ದಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಕೀರ್ತಿಶೇಷ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸಮ್ಮುಖದಲ್ಲಿ ಕಠಿಣ 10 ವರ್ಷ ವೇದಾಂತ ಜ್ಞಾನ ಹಾಗೂ 21 ವರ್ಷ ಪೂರೈಸಿದ ಯೋಗ್ಯ ವಟವನ್ನ ಅಷ್ಟಮಠಕ್ಕೆ ಶಿಷ್ಯರಾಗಿ ಸ್ವೀಕರಿಸುವ ನಿರ್ಣಯ ಕೈಗೊಳ್ಳಲಾಗಿತ್ತು. ಈ ಬಗ್ಗೆ ಎಲ್ಲಾ ಮಠಾಧೀಶರು ಮಾತುಕತೆ ನಡೆಸಿದರು. ಈಗ ಶಿರೂರು ಮಠಕ್ಕೆ 16-17 ವರ್ಷದ ಯತಿಯನ್ನ ನಿಯೋಜಿಸುವುದು ಸರಿಯಲ್ಲ. ವಿರೋಧದ ನಡುವೆಯೂ ಈ ಯತಿಯನ್ನೇ ನಿಯೋಜಿಸುವುದಕ್ಕೆ ಮುಂದಾದರೆ ಕಾನೂನು ಹೋರಾಟ ನಡೆಸುತ್ತೇವೆ ಅಂತ ಹೇಳಿದರು. ಈ ಹಿಂದೆ ಉಡುಪಿ ಮಠದ 3 ವರ್ಷಗಳ ಹಿಂದೆ, ಕೇವಲ 3-4 ವರ್ಷಗಳ ಹಿಂದೆ ಉಡುಪಿ ಮಠದ ಅನೇಕ ಸ್ವಾಮೀಜಿಗಳು ಸೇರಿ ಒಂದು ಸಂವಿಧಾನ ಮಾಡಿದರು. ಸಂವಿಧಾನದಲ್ಲಿ 2 ಮುಖ್ಯ ವಿಚಾರಗಳನ್ನು ಹೇಳಿದರು. ಮಧ್ವಪೀಠಕ್ಕೆ ಬರುವ ಯಾವುದೇ ಯತಿ, ಅಷ್ಟಮಠದ ಪೀಠಕ್ಕೆ ಬರುವ ಯಾವುದೇ ಯತಿಗೆ ಕನಿಷ್ಠ ಪಕ್ಷ ಆತನಿಗೆ 10 ವರ್ಷ ವೈದಿಕ ಅಧ್ಯಯನ ಆಗಿರಬೇಕು, ಕನಿಷ್ಠ ಪಕ್ಷ 21 ವರ್ಷಗಳಾಗಿರಬೇಕು ಅಂತ ಹೇಳಿದರು. ಈಗ ಆ ಯಾವ ಒಂದು ಸಂವಿಧಾನ ನೀತಿ ನಿಯಮಗಳು ಇಲ್ಲ, ಎಲ್ಲವನ್ನು ಬದಿಗಿತ್ತು. ಈಗ ನೇರವಾಗಿ ಈಗ ಒಂದು ಸಣ್ಣ ಹುಡುಗನನ್ನು ಒಂದು ಪೀಠಕ್ಕೆ ಕೂರಿಸಿಡುವಂಥ ಪ್ರಯತ್ನ ಆಗ್ತಾ ಉಂಟು. ಇದಾಗಬಾರ್ದು. ಇದಾದರೆ ಎಲ್ಲರಿಗೂ, ಸಮಾಜಕ್ಕೆ, ಆ ವ್ಯಕ್ತಿಗೆ, ಆ ಹುಡುಗನಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಈಗಾಗಲೇ ನಾವು ಅದರ ಬಗ್ಗೆ ನೋಡಿದ್ದೀವಿ. ಬೇಡ, ಅದಕ್ಕೆ ನಾವು ಅವಕಾಶ ಬೇಡ. ಹೌದು, ಮೈನರ್ ಆಗಿದ್ದರೆ ತುಂಬ ಅವೈಜ್ಞಾನಿಕ ಅದು. ದ್ವಂದ್ವ ಮಠವಾದ ಸೋದೆ ಮಠಾಧೀಶರಿಂದ ರಾಮನವಮಿಯಂದು ನೂತನ ಪೀಠಾಧಿಪತಿ ಘೋಷಣೆಯಾಗಿದೆ. ನೂತನ ಪೀಠಾಧಿಪತಿ ನೇಮಕಕ್ಕೆ ಲಕ್ಷ್ಮೀವರ ತೀರ್ಥರ ಪೂರ್ವಾಶ್ರಮದ ಸಹೋದರ ಲಾತವ್ಯ ಆಚಾರ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜುಲೈ 19, 2018ರಂದು ಸಂಶಯಾಸ್ಪದ ರೀತಿಯಲ್ಲಿ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ನಿಧನರಾಗಿದ್ರು. ಸದ್ಯ ಮಠವು ಸೋದೆ ಮಠದ ನಿರ್ವಹಣೆಯಲ್ಲಿದೆ. ಮಠದ ವ್ಯವಹಾರ, ಆಸ್ತಿ ಪಾಸ್ತಿ, ತೆರಿಗೆ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಇಲ್ಲ. ಈ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿ ಇರುವಾಗ ಪೀಠಾಧಿಪತಿ ನೇಮಕ ಸರಿಯಲ್ಲ. ಎಳೆಯ ವಯಸ್ಸಿನ ವಟವನ್ನ ನಾಳೆ ಘೋಷಣೆ ಮಾಡ್ತಾ ಇದ್ದಾರೆ. ಕನಿಷ್ಠ 10 ವರ್ಷದ ವೇದ ಅಧ್ಯಯನ ಮಾಡಿದವರನ್ನ ಪೀಠಾಧಿಪತಿ ಮಾಡಬೇಕು. ನೂತನ ಪೀಠಾಧಿಪತಿ ನೇಮಕಕ್ಕೆ ನಮ್ಮ ಸಮ್ಮತಿ ಇಲ್ಲ. ಈ ಬಗ್ಗೆ ಅಷ್ಟಮಠಾಧೀಶರ ಗಮನಕ್ಕೂ ತಂದಿದ್ದೇವೆ ಅಂತ ಕೀರ್ತಿಶೇಷ ಶಿರೂರು ಶ್ರೀಗಳ ಸಹೋದರರಾದ ಲಾತವ್ಯ ಆಚಾರ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.